ಮಂಗಳೂರಿನಲ್ಲಿರುವ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ ಕಿನ್ನಿಗೊಳೆ ಬಾಬಕೋಡಿ ಮೈಕಲ್ ಪಿಂಟೋ ಮನೆಯಂಗಳದಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಜರುಗಿತು. ಜೆಬಿ ಫ್ರೆಂಡ್ಸ್ ಆಯೋಜಿಸಿದ ಗ್ರಾಮೀಣ ಪ್ರದೇಶದ ಈ ಶಿಬಿರಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕಸ್ತೂರಿ ಪಂಜಾಬ್ರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಶಿಬಿರ ಆಯೋಜಿಸುತ್ತಿರುವ ಬಗ್ಗೆ ಕಳೆದ 19 ವರ್ಷಗಳಿಂದ ಮಾತಾ ಅಮೃತಾನಂದಮಯಿಯವರ ಮಠದ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪರಿಸರದ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದ್ರು. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಆಯುರ್ವೇದ ತಜ್ಞ ಡಾಕ್ಟರ್ ದೇವದಾಸ್ ಅವರು, ಆರೋಗ್ಯಪೂರ್ಣ ಜೀವನಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಭಾರತದ ಸಂಪದ್ಭರಿತವಾದ ಆಯುರ್ವೇದದಲ್ಲಿ ತಿಳಿಸಿರುವ ದಿನಚರ್ಯೆ, ಋತುಚರ್ಯೆ, ಆಹಾರ ಪದ್ಧತಿಗಳ ಪಾಲನೆಯ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಚಿತ್ರಾ ರಾವ್ ಅವರನ್ನ ಸನ್ಮಾನಿಸಲಾಯಿತು. ಕಿನ್ನಿಗೊಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಫಿಲೋಮಿನಾ ಸಿಕ್ವೇರಾ ಶುಭ ಹಾರೈಸಿದ್ರು. ಜೆಬಿ ಫ್ರೆಂಡ್ಸ್ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅವರು ಅತಿಥಿಗಳನ್ನ ಸ್ವಾಗತಿಸಿದ್ರು. ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀಸಾ ಅವರು ನೆರವೇರಿಸಿದ್ರು. ಈ ಸಂದರ್ಭ ಮೈಕಲ್ ಪಿಂಟೋ, ಡಾಕ್ಟರ್ ನಿಹಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಕಿನ್ನಿಗೊಳೆ.